ಇವತ್ತು 50ರ ಸಂಭ್ರಮ. ಆ ಪ್ರಯುಕ್ತ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಕನ್ನಡ ರಾಜ್ಯೋತ್ಸವ 2023ರ ದೀಪ ಪ್ರಜ್ವಲನೆ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರಿಂದ ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತೆರದಿ ಮಂಗಳಮಯವಿರಲಿ, ಹರುಷದ ಹೊನರಿರಲಿ ಎನ್ನುವ ವಿಶೇಷ ಆಶಯದೊಂದಿಗೆ ದೀಪ ಪ್ರಜ್ವಲನ ಕಾರ್ಯಕ್ರಮ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿಯ ಅಂಟೋಣ ಅನ್ನುವ ವಿಶೇಷ ಸದಾಶಯದೊಂದಿಗೆ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಪಾದ ಕಮಲಕ್ಕೆ ದೀಪ ಪ್ರಜ್ವಲನ ಕಾರ್ಯಕ್ರಮ. ಆ ಬಳಿಕ ಮಾನ್ಯ ಶಾಸಕರು ಕನ್ನಡದ ತಾಯಿ ಭುವನೇಶ್ವರಿ ದೇವಿಯ ಪಾದ ಕಮಲಕ್ಕೆ ಪುಷ್ಪಾರ್ಚನೆಯನ್ನ ನೆರವೇರಿಸಬೇಕು ಅನ್ನುವ ಕೋರಿಕೆ. ಇದೀಗ ಕನ್ನಡದ ತಾಯಿ ಭುವನೇಶ್ವರಿ ದೇವಿಯ ಪಾದ ಕಮಲಕ್ಕೆ ಪುಷ್ಪಾರ್ಚನೆ ಮಾನ್ಯ ಶಾಸಕರಾಗಿರುವ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಅದೇ ರೀತಿ ಶ್ರೀ ಗಿರೀಶ್ ನಂದನ್ ಎಂ ಕೆಎಎಸ್ ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ ಹಾಗೂ ಎಲ್ಲ ಅತಿಥಿ ಬಂಧುಗಳ ಕೂಡುವಿಕೆಯೊಂದಿಗೆ ಐದು ಕನ್ನಡ ಹಾಡುಗಳ ಪ್ರಸ್ತುತಿ ನಡೆಯುತ್ತಿದೆ. ಉದಯವಾಗಲಿ ನಮ್ಮ ಚೆಲುವ ನಾಡು ಕನ್ನಡ ನಾಡು, ಎಲ್ಲಾದರೂ ಇರು ಎಂತಾದರೂ ಇರು. ಇದೀಗ ಮೂರನೇ ಹಾಡು ಒಂದೇ ಒಂದೇ ಕರ್ನಾಟಕ ಒಂದೇ. ನಿಮ್ಮ ಮುಂದೆ ಪ್ರಸ್ತುತಿ ನಮ್ಮ ಶಿಕ್ಷಕರ ತಂಡದಿಂದ. ಸಹಾಯಕ ಆಯುಕ್ತರು ಪುತ್ತೂರು ಶ್ರೀ ಗಿರೀಶ್ ನಂದನ್ ಅವರು, ಇವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾರೆ. ಇವರಿಗೆ ಶುದ್ಧ ಸುಂದರ ಗಮನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಪುಷ್ಪ ಮತ್ತು ಪುಸ್ತಕದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ. ತಹಸೀಲ್ದಾರರು ಮತ್ತು ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ಶ್ರೀ ಜೆ ಶಿವಶಂಕರ್ ಇವರೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವರಿಗೆ ಅಬ್ರಹಾಂ ಸರ್ಕಾರಿ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರು ಪುಷ್ಪವನ್ನಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ. ಪೌರಾಯುಕ್ತರು ನಗರಸಭೆ ಪುತ್ತೂರು ಶ್ರೀ ಮಧು ಎಸ್ ಮನೋಹರ್ ಅವರು, ಇವರು ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವರಿಗೆ ಬೆಟ್ಟ ಈಶ್ವರ ಭಟ್ ಸಾಧಕರ ಆಯ್ಕೆ ಸಮಿತಿಯ ಪ್ರಮುಖರು ಸ್ವಾಗತಿಸುತ್ತಾರೆ. ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ಉಮೇಶ್ ನಾಯ್ಕರವರು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಇವರಿಗೆ ದಯಾನಂದ ಸರ್ ಅವರು ಪುಷ್ಪ ಮತ್ತು ಪುಸ್ತಕದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಸನ್ಮಾನಿತರಿದ್ದಾರೆ. ಸನ್ಮಾನಿತರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಗರಸಭೆ ಸ್ವಾಗತಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶ್ರೀಯುತ ಜಗನ್ನಾಥ್ ಚಿತ್ರಕಲಾ ಅಧ್ಯಾಪಕರು ಕೊಂಬೆಟ್ಟು ಪುಷ್ಪ ಮತ್ತು ಪುಸ್ತಕದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಇದೀಗ ಸಾಧಕರ ಸನ್ಮಾನ ಕಾರ್ಯಕ್ರಮ. ಸನ್ಮಾನ್ಯ ಪುತ್ತೂರು ತಾಲೂಕು ಮಟ್ಟದ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ 10 ಕ್ಷೇತ್ರದ ಸಾಧಕರನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಸನ್ಮಾನಿಸುವ ಕಾರ್ಯಕ್ರಮ. ಅತಿಥಿಗಳು ಸ್ವಸ್ಥಾನದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಆಶಯದೊಂದಿಗೆ 10 ಜನರ ಸನ್ಮಾನ ಪತ್ರದ ವಾಚನದ ಬಳಿಕ ಅತಿಥಿಗಳು ಎದ್ದು ನಿಂತು ಅಭಿನಂದಿಸಬೇಕು ಅನ್ನುವ ಆಶಯದೊಂದಿಗೆ ಈ ಒಂದು ಸಾಧಕರ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಹಕಾರವನ್ನ ಕೊಟ್ಟವರು ಶ್ರೀ ಶಿವಶಂಕರ್ ಜೆ ತಹಶೀಲ್ದಾರರು ಪುತ್ತೂರು, ಲೋಕೇಶ್ SR ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು, ಬೆಟ್ಟ ಈಶ್ವರ ಭಟ್ ನ್ಯಾಯವಾದಿಗಳು, ಶ್ರೀ ಉಮೇಶ್ ನಾಯಕ್ ಪುತ್ತೂರು ಅಧ್ಯಕ್ಷರು ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಅದೇ ರೀತಿ ಶ್ರೀ ನರೇಂದ್ರ ರೈ ದೇರ್ಲಾ ಹಿರಿಯ ಸಾಹಿತಿಗಳಿಗೆ, ವೈದ್ಯಕೀಯ ಕ್ಷೇತ್ರದ ಸಾಧಕರು ಡಾಕ್ಟರ್ ಸುಬ್ರಾಯ ಭಟ್, ಶಿಕ್ಷಣ ಕ್ಷೇತ್ರದ ಸಾಧಕರು ಶ್ರೀ ನಾರಾಯಣ ಕೆ, ಕ್ರೀಡಾ
ಕ್ರೀಡಾ ಕ್ಷೇತ್ರದ ಸಾಧಕರು ಶ್ರೀ ದಯಾನಂದ ರೈ ಕೋರ್ಮಂಡ, ಸಾಹಿತ್ಯ ಸಂಘಟನಾ ಕ್ಷೇತ್ರದ ಸಾಧಕರು ಶ್ರೀ ನಾರಾಯಣ ಕುಂಬ್ರ, ಸಮಾಜ ಸೇವೆಗಾಗಿ ಡಾಕ್ಟರ್ ಅಜಯ್ ಕುಮಾರ್, ರಂಗಭೂಮಿ ಕ್ಷೇತ್ರದ ಸಾಧಕರು ಶ್ರೀ ಸುಂದರ್ ರೈ ಮಂದಾರ, ಶಿಕ್ಷಣ ಮತ್ತು ಸಮನ್ವಯ ಕ್ಷೇತ್ರದ ಸಾಧಕರು ರೆವರೆಂಡ್ ವಿಜಯ್ ಹಾರ್ವೆ. ಎಲ್ಲ ಆದ್ರನಿಗೆ ಈ 10 ಸಾಧಕರಲ್ಲಿ ಸಾಹಿತ್ಯ ಕ್ಷೇತ್ರದ ಸಾಧಕರಾಗಿ ಗುರುತಿಸಿಕೊಂಡವರು ನಿರ್ಮಲಾ ಸುರತ್ಕಲ್. ಪುತ್ತೂರು ತಾಲೂಕಿನ ನೆಡಪಳ್ಳಿ ಗ್ರಾಮದ ಶ್ರೀಧರ್ ನಾಯಕ್ ಹಾಗೂ ಶ್ರೀಮತಿ ಇಂದಿರಾ ದಂಪತಿಗಳ ಸುಪುತ್ರಿಯಾದ ನಿರ್ಮಲಾ ಸುರತ್ಕಲ್ ಇವರು ಪ್ರಸ್ತುತರಲ್ಲಿ ಅಂಬಲಪಾಡಿಯ ಶ್ರೀಯುತ ಹರಿಶ್ಚಂದ್ರ ಭಟ್ ಇವರ ಪ್ರಯತ್ನದಿಂದ 2 ಪುಸ್ತಕಗಳು ಪ್ರಕಟಗೊಂಡವು. ಮೊದಲ ಪುಸ್ತಕದ ಕವನ 10ನೆಯ ತರಗತಿಯ ಪಠ್ಯವಾಗಿ ಆಯ್ಕೆಯಾಗಿದ್ದು ವಿಶೇಷ ಮತ್ತು 2ನೆಯ ಪುಸ್ತಕಕ್ಕೆ ಒಂದು ರಾಜ್ಯ ಪ್ರಶಸ್ತಿಯೂ ಸೇರಿದಂತೆ 2 ಪ್ರಶಸ್ತಿಗಳು ಬಂದಿರುತ್ತದೆ. ಬಾಲ ಸಾಹಿತ್ಯ, ಪ್ರೌಢ ಸಾಹಿತ್ಯ ಎರಡರಲ್ಲೂ ಇವರಿಗೆ 25 ಕೃತಿಗಳನ್ನ ಪ್ರಕಟಿಸಿದ್ದು ಎಲ್ಲ ಪ್ರಕಾರಗಳಲ್ಲೂ ಇವರ ಕೃತಿಗಳು ರಚಿಸಿದ್ದಾರೆ. ಪ್ರಕಟಿತ ಕೃತಿಗಳಲ್ಲಿ ಒಂದು ಕೃತಿ ಹಲವು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ದಿವಿಕ್ ರಮೇಶ್ ಅವರ ಹಿಂದಿ ಭಾಷೆಯ ಕಥಾ ಸಂಕಲನವಾಗಿಯೂ ಕೂಡ ಅನುವಾದವಾದದ್ದು ವಿಶೇಷ. ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆ ಇವರ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ. ಮುಂದಕ್ಕೆ ಕೃಷಿ ಕ್ಷೇತ್ರದ ಸಾಧಕರಾಗಿ ಶ್ರೀ ಎ.ಪಿ. ಸದಾಶಿವ ಮರಿಕೆ, ಪುತ್ತೂರು ತಾಲೂಕು ಆರ್ಯಾಪು ಗ್ರಾಮದ ಮರಿಕೆ ಎಂಬಲ್ಲಿ ವಾಸವಾಗಿರುವ ಎ.ಪಿ. ತಿಮ್ಮಯ್ಯ ಮತ್ತು ರಮಾದೇವಿಯವರ ಮಗ ಎ.ಪಿ. ಸದಾಶಿವ ಮರಿಕೆ 1983ರಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿ ಕೃಷಿ ಜೀವನವನ್ನ ಆರಂಭಿಸಿದ ಇವರು ಆ ಕಾಲದ ಮತ್ತು ಈ ಕಾಲದಲ್ಲಿ ಸುಪ್ರಸಿದ್ಧವಾದ ರಾಸಾಯನಿಕ ಕೃಷಿಯನ್ನೇ ಮುಂದುವರಿಸಿದ್ದರು. ಬಳಿಕ ಸ್ವಾವಲಂಬಿ ಬದುಕಿಗೆ ಅಗತ್ಯವಾದ ಗದ್ದೆ ಬೇಸಾಯದಲ್ಲಿ ರಾಸಾಯನಿಕ ಕೃಷಿಯಿಂದ ಆಗುವ ದುಷ್ಪರಿಣಾಮಗಳನ್ನ ಮನಗಂಡು ಸಾವಯವ ಕೃಷಿಯನ್ನ ಪ್ರಾರಂಭಿಸಿದರು. 1990ರಲ್ಲಿ ಆರಂಭವಾದ ಸಾವಯವ ಕೃಷಿ ಪದ್ಧತಿ ಇಂದಿಗೂ ಮುಂದುವರಿಸುತ್ತಿದ್ದಾರೆ. ಸುಮಾರು 3-4 ತಲೆಮಾರಿನಿಂದ ಕೃಷಿಯಲ್ಲೇ ಬದುಕು ಕಟ್ಟಿಕೊಂಡ ಕುಟುಂಬ ಇವರದು. ಪ್ರಸ್ತುತ ಕಾಲಘಟ್ಟದಲ್ಲಿ ಉಂಟಾಗುವ ಕಾರ್ಮಿಕರ ಕೊರತೆಯಿಂದ ಮತ್ತು ಅಧಿಕ ಹಾಲು ನೀಡುವ ದನಗಳಲ್ಲಿ ಬರುವ ಆರೋಗ್ಯ ಸಮಸ್ಯೆಗಳಿಂದ ಬೇಸತ್ತು ಆಧುನಿಕ ಹೈನುಗಾರಿಕೆಗೆ ವಿದಾಯ ಹೇಳಿದರು. ಸಾವಯವ ಕೃಷಿ ಸೋಲಬಾರದು ಎಂಬ ಕಟ್ಟು ನಿಯಮಕ್ಕೆ ಬದ್ಧರಾಗಿ ದೇಶಿ ಗೋವುಗಳ ಸಾಕಣೆಯ ಮೂಲಕ ಸಾವಯವ ಕೃಷಿಯನ್ನ ಮುಂದುವರಿಸುತ್ತಾ ಬಂದಿದ್ದಾರೆ. ಕೆರೆಯ ನೀರು ಶಾಶ್ವತವಲ್ಲ ಮತ್ತು ಸಮಸ್ಯಾತ್ಮಕ ಎಂಬ ಕಾಲ ಪರಿಸರದಲ್ಲಿ ಶುದ್ಧ ಆಮ್ಲಜನಕದ ಗಾಳಿಯನ್ನು ನೀಡುತ್ತಿದೆ. ಇವರ ಪರಿಸರ ಪ್ರೀತಿಯನ್ನ ರಾಜ್ಯದ ಪ್ರತಿಷ್ಠಿತ ದೃಶ್ಯ ಮಾಧ್ಯಮವು ಗುರುತಿಸಿ ವರದಿಯನ್ನ ಮಾಡಿದೆ. ಕೃಷಿ ಕ್ಷೇತ್ರದ ಸಾಧನೆಗಾಗಿ ಎ.ಪಿ. ಸದಾಶಿವ ಮರಿಕೆ ಇವರಿಗೆ ಒಂದು ಅಭಿನಂದನೆಯ ಚಪ್ಪಾಳೆ. ಮುಂದಕ್ಕೆ ವೈದ್ಯಕೀಯ ಕ್ಷೇತ್ರದ ಸಾಧಕರಾಗಿ ಡಾಕ್ಟರ್ ಸುಬ್ರಾಯ ಭಟ್, ಶ್ರೀ ಮಹಾಲಿಂಗ ಭಟ್ ಮತ್ತು ತಿರುಮಲೇಶ್ವರಿ ಅಮ್ಮನವರ ಸುಪುತ್ರರಾಗಿ ಜನಿಸಿದ ವೈ ಸುಬ್ರಾಯ ಭಟ್ ಅವರಿಗೆ ಪ್ರಸ್ತುತ 83ರ ಹರೆಯ. ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞರಾದ ಇವರು 1968ರಲ್ಲಿ ಮಂಗಳೂರಿನ ಲೇಡಿ ಗೋಶನ್ ನಲ್ಲಿ ಸೇವೆಯನ್ನ ಪ್ರಾರಂಭಿಸಿ 1982ರಿಂದ 1993ರ ತನಕ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆಯನ್ನ ಸಲ್ಲಿಸಿ ಮೆಚ್ಚುಗೆಗೆ ಪಾತ್ರರಾದವರು. ಪ್ರಸ್ತುತ ಪುತ್ತೂರಿನ ಆದರ್ಶ ಆಸ್ಪತ್ರೆಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಸುದೀರ್ಘ 56 ವರ್ಷದ ವೈದ್ಯಕೀಯ ಸೇವೆಯಲ್ಲಿ ಸುಮಾರು 40,000ಕ್ಕೂ ಅಧಿಕ ಗರ್ಭಿಣಿ ಸ್ತ್ರೀಯರಿಗೆ ಹೆರಿಗೆಯನ್ನ ಮಾಡಿಸಿದ ಹೆಗ್ಗಳಿಕೆ ಇವರದು. ಸೇವಾ ಅವಧಿಯಲ್ಲಿ ಕನಿಷ್ಠ ಶುಲ್ಕದಲ್ಲಿ ಸೇವೆಯನ್ನ ನೀಡುತ್ತಾ ಸಾವಿರಾರು ಬಡವರಿಗೆ ಉಚಿತ ಸೇವೆಯನ್ನ ನೀಡಿ ಸಮಾಜಕ್ಕೆ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳೇ, ಸುಬ್ರಾಯ ಭಟ್ ಅವರು ಒಂದು ಎದ್ದು ನಿಂತು ಸಹಕರಿಸಬೇಕು ಅನ್ನುವ ಕೋರಿಕೆ. ದೊಡ್ಡ ಚಪ್ಪಾಳೆಯ ಅಭಿನಂದನೆ ನಮ್ಮ ಸುಬ್ರಾಯ ಭಟ್ ಇವರಿಗೆ. ಮುಂದಿನ ಸಾಧಕರು ಶಿಕ್ಷಣ ಕ್ಷೇತ್ರದ ಸಾಧಕರು ಶ್ರೀ ನಾರಾಯಣ ಕೆ. ಶ್ರೀಕೃಷ್ಣ ಮಣಿಯಾಣಿ ಹಾಗೂ ಜಾನಕಿ ದಂಪತಿಗಳ ಸುಪುತ್ರನಾದ ಶ್ರೀ ನಾರಾಯಣ ಕೆ ಇವರು 1986ರಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಆರಂಭಿಸಿ ಪುತ್ತೂರು ತಾಲೂಕಿನ ಇರ್ದೆ ಬುಪ್ಪಳಿಗೆಯ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. 2005ರಲ್ಲಿ ಹರ್ಯಡ್ಕ ಗ್ರಾಮದ ಪಾಪಮೆಜಲು ಶಾಲೆಯಲ್ಲಿ 2 ವರ್ಷ ಸೇವೆಯನ್ನ ಸಲ್ಲಿಸಿ ಈ ಸಮಯದಲ್ಲಿ ಮಕ್ಕಳ
ದಾಖಲಾತಿಯಲ್ಲಿ ಹೆಚ್ಚಳ ಹಾಗೂ ಶಿಕ್ಷಣದ ಗುಣಮಟ್ಟದಲ್ಲಿ ಎ ಗ್ರೇಡ್ ಅನ್ನ ಪಡೆದುಕೊಂಡಿದೆ. ಸರ್ಕಾರ ಹಾಗೂ ದಾನಿಗಳ ಸಹಕಾರದೊಂದಿಗೆ 200 ಮೀಟರ್ ಟ್ರ್ಯಾಕ್ ಕ್ರೀಡಾಂಗಣವನ್ನ ನಿರ್ಮಿಸಿದ ಹಿರಿಮೆ ಇವರದು. 2014ರಲ್ಲಿ ಇರ್ತೆ ಉಪ್ಪಳಿಗೆ ಶಾಲೆಗೆ ಸೇವೆಗೆ ಸೇರಿದ್ದು 50ರಷ್ಟಿದ್ದ ಮಕ್ಕಳ ಸಂಖ್ಯೆಯನ್ನ 150ಕ್ಕೆ ಏರಿಕೆ ಮಾಡುವಲ್ಲಿ ಮತ್ತು ಎ ಗ್ರೇಡ್ ಗುಣಮಟ್ಟವನ್ನ ಉಪ್ಪಳಿಗೆ ಶಾಲೆಯಲ್ಲೂ ಕೂಡ ಪಡೆದುಕೊಳ್ಳುವಂತೆ ಮಾತ್ರವಲ್ಲದೆ ಸತತ 8ನೆಯ ಬಾರಿಗೆ 100% ಫಲಿತಾಂಶವನ್ನ ಪಡೆಯುವ ಮೂಲಕ ಸರ್ಕಾರಿ ಶಾಲೆಗಳ ಪೈಕಿ ದಾಖಲೆಯನ್ನ ನಿರ್ಮಿಸಿದ ಹೆಗ್ಗಳಿಕೆ ಇವರದು. ಸರ್ಕಾರ ಹಾಗೂ ಊರ ದಾನಿಗಳ ಸಹಕಾರದೊಂದಿಗೆ 13 ಲಕ್ಷ ಅನುದಾನದಲ್ಲಿ ಶಾಲಾ ಸಭಾಭವನ, ಕೊಠಡಿಗಳ ನಿರ್ಮಾಣ, ಪ್ರತಿ ಕೊಠಡಿಗೆ ಸ್ಮಾರ್ಟ್ ಕ್ಲಾಸ್, ಶೌಚಾಲಯದ ನಿರ್ಮಾಣವನ್ನ ಮಾಡಿರುತ್ತಾರೆ. ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳಿಗೆ ದೊರೆಯುವ ವಿದ್ಯಾರ್ಥಿ ವೇತನವನ್ನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪಡೆದುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. 2003ರಲ್ಲಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, 2004ರಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಪ್ರಶಸ್ತಿ ಜೊತೆಗೆ 10 ಹಲವಾರು ಪ್ರಶಸ್ತಿಗಳನ್ನ ಪಡೆದಿರುವ ಹೆಗ್ಗಳಿಕೆ ಇವರದು. 2017ರಲ್ಲಿ ವಿದ್ಯಾಮಾತಾ ಫೌಂಡೇಶನ್ ನಿಂದ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಜೊತೆಗೆ ತನಗೆ ಸಿಕ್ಕಿದ 1 ಲಕ್ಷ ರೂಪಾಯಿಯನ್ನ ಶಾಲಾ ಸಭಾಭವನದ ನಿರ್ಮಾಣಕ್ಕೆ ದೇಣಿಗೆ ರೂಪದಲ್ಲಿ ನೀಡಿದವರು. ಮಾತ್ರವಲ್ಲದೆ ಮನೆಯಿಲ್ಲದೆ ಟರ್ಪಲಿನಲ್ಲಿ ಗುಡಿಸಲಲ್ಲಿ ವಾಸವಾಗಿರುವ ಬಡ ವಿದ್ಯಾರ್ಥಿಗಳಿಗೆ ದಾನಿಗಳ ಸಹಕಾರದಿಂದ ಸುಂದರ ಮನೆಯನ್ನ ನಿರ್ಮಿಸಿಕೊಟ್ಟ ಹೆಗ್ಗಳಿಕೆಯು ಶ್ರೀಯುತ ನಾರಾಯಣ ಕೆ ಇವರಿಗೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದೊಡ್ಡ ಚಪ್ಪಾಳೆ ಶ್ರೀಯುತ ನಾರಾಯಣ ಕೆ ಇವರಿಗೆ. ಮುಂದಕ್ಕೆ ಶ್ರೀಯುತ ದಯಾನಂದ ರೈ ಕೋರ್ಮಂಡ, ಕ್ರೀಡಾ ಕ್ಷೇತ್ರದ ಸಾಧಕರು. ದಿವಂಗತ ಪದ್ಮನಾಭ ರೈ ಮತ್ತು ಶ್ರೀಮತಿ ಸುಶೀಲಾ ರೈ ಇವರ ಸುಪುತ್ರ ದಯಾನಂದ ರೈ ಇವರು ಸುಮಾರು 35 ವರ್ಷಗಳ ಕಾಲ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದ ಮಂಗಳೂರಿನ ಸಂತ ಅಲೋಶಿಯಸ್ ಪ್ರೌಢಶಾಲೆಯ ಹಾಗೂ ಬೆಟ್ಟಂಪಾಡಿ ನವೋದಯ ಪ್ರೌಢಶಾಲೆಯ 600ಕ್ಕೂ ಅಧಿಕ ಕ್ರೀಡಾಪಟುಗಳು ತಾಲೂಕು ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ವಿವಿಧ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇವುಗಳಲ್ಲಿ ರಾಜ್ಯ ಮಟ್ಟದಲ್ಲಿ 100ಕ್ಕೂ ಅಧಿಕ, ದಕ್ಷಿಣ ಭಾರತ ಪ್ರಾಂತ್ಯ ಮಟ್ಟದಲ್ಲಿ 12ಕ್ಕೂ ಅಧಿಕ, ರಾಷ್ಟ್ರ ಮಟ್ಟದಲ್ಲಿ 10ಕ್ಕೂ ಅಧಿಕ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ 2 ಪದಕಗಳನ್ನು ಪಡೆದು ವಿಜೇತರಾಗಿದ್ದಾರೆ. 1000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿಯನ್ನ ನೀಡಿ 100 ಕ್ರೀಡಾಪಟುಗಳನ್ನ ತಯಾರುಗೊಳಿಸಿದ ಗೌರವ ಇವರಿಗೆ ಸಲ್ಲುತ್ತದೆ. ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಅಂತರ್ ಕಾಲೇಜು ಸಾಫ್ಟ್ ಬಾಲ್ ಪಂದ್ಯಾಟದಲ್ಲಿ ಚಿನ್ನದ ಪದಕ, ಮೈಸೂರು ದಸರಾ ಖೋ ಖೋ ಪಂದ್ಯಾಟದಲ್ಲಿ ಚಿನ್ನದ ಪದಕವನ್ನ ಪಡೆದ ಒಬ್ಬ ಕ್ರೀಡಾಪಟು. ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ಸ್ ಅಲ್ಲಿ ತೀರ್ಪುಗಾರರಾಗಿ ಹಾಗೂ ರಾಜ್ಯ ಮಟ್ಟದ ಬಾಸ್ಕೆಟ್ ಬಾಲ್ ತೀರ್ಪುಗಾರರಾಗಿ ಮಾತ್ರವಲ್ಲದೆ 5 ಬಾರಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರಧಾನ ಆರಂಭಿಕರಾಗಿ ಕಾರ್ಯನಿರ್ವಹಣೆಯನ್ನ ಮಾಡಿದ ಹೆಗ್ಗಳಿಕೆ ಇವರದು. 2 ಬಾರಿ ಕರ್ನಾಟಕ ತಂಡದ ತರಬೇತುದಾರರಾಗಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಪುತ್ತೂರಿಗೆ ಗೌರವವನ್ನ ತಂದು ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪಡೆದವರು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅತ್ಯುತ್ತಮ ಪ್ರಶಸ್ತಿಯನ್ನ ಪಡೆದುಕೊಂಡಿರುವ ಕ್ರೀಡಾ ಕ್ಷೇತ್ರದ ಸಾಧಕ ದಯಾನಂದ ರೈ ಕೋರ್ಮಂಡ ಇವರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ಅಭಿನಂದನೆಯ ಚಪ್ಪಾಳೆ. ಮುಂದಕ್ಕೆ ಸಾಹಿತ್ಯ ಕ್ಷೇತ್ರದ ಸಂಘಟನೆಗಾಗಿ ಶ್ರೀಯುತ ನಾರಾಯಣ ಕುಂಬ್ರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ. ಶ್ರೀಯುತ ನಾರಾಯಣ ಕುಂಬ್ರ ಇವರು ಪುತ್ತೂರಿನ ಪ್ರತಿಷ್ಠಿತ ವಿವೇಕಾನಂದ ಪದವಿ ಮಹಾವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗದ ಪ್ರಯೋಗಾಲಯದ ಸಹಾಯಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಯುವ ಸಾಹಿತಿಗಳಿಗೆ ವೇದಿಕೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಚಿಗುರೆಲೆ ಸಾಹಿತ್ಯ ಬಳಗ ಎಂಬ ಸಂಸ್ಥೆಯ ನಿರ್ವಾಹಕರಾಗಿದ್ದಾರೆ. ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದಿಂದ ಆಯೋಜಿಸುವ ಸಾಹಿತ್ಯದ ನಡಿಗೆ ಗ್ರಾಮದ ಕಡೆಗೆ ಎಂಬ ಘೋಷವಾಕ್ಯದಲ್ಲಿ ನಡೆಯುವ ಗ್ರಾಮ ಸಾಹಿತ್ಯ ಸಂಭ್ರಮದ ಸಂಚಾಲಕರಾಗಿ ಹಾಗೂ ಸಾಹಿತ್ಯ ಪರಿಷತ್ತಿನ ಸೇವಕರಾಗಿಯೂ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಕಳೆದ 1 ವರ್ಷದಲ್ಲಿ ಮೊಳಮೊಗರು, ಪಾಣಾಜೆ, ನಟ್ಟಣಿಗೆ ಮುಗ್ನೂರು, ನೆಕ್ಕಿಲಾಡಿ, ಕೋಡಿಂಬಾಡಿ, ಉಪ್ಪಿನಂಗಡಿ, ಪೆರ್ಲಂಪಾಡಿ ಗ್ರಾಮದಲ್ಲಿ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಮಾತ್ರವಲ್ಲದೆ ಸಾಹಿತ್ಯ ಪರಿಷತ್ತು ನಡೆಸುವ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತನ್ನನ್ನ ತಾನು ತೊಡಗಿಸಿಕೊಂಡು ಸಾಹಿತ್ಯ ಸೇವೆಯನ್ನ ನೀಡುತ್ತಿದ್ದಾರೆ. ಕಳೆದ 1 ವರ್ಷದಲ್ಲಿ ಹಲವಾರು ಸಾಹಿತ್ಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಸುಮಾರು 950 ಯುವ ಸಾಹಿತಿಗಳನ್ನ ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತ ಖ್ಯಾತಿ ಶ್ರೀಯುತ ನಾರಾಯಣ ಕುಂಬ್ರ ಇವರಿಗೆ ಸಲ್ಲುತ್ತದೆ. ಜೊತೆಗೆ 250ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟ ಹೆಗ್ಗಳಿಕೆ ಇವರದು. ಪ್ರೇಕ್ಷಕ ಬಂಧು
ಬಂಧುಗಳೇ, ಒಂದು ಚಪ್ಪಾಳೆ ಶ್ರೀಯುತ ನಾರಾಯಣ ಕುಂಬ್ರ ಸಾಹಿತ್ಯ ಸಂಘಟನೆಗಾಗಿ. ಮುಂದಿನ ಸಾಧಕರು ಡಾಕ್ಟರ್ ಅಜಯ್ ಎಂಬಿ. ಇದು ಸಮಾಜ ಸೇವೆಗಾಗಿ ಸಲ್ಲುವ ಗೌರವ. ಶ್ರೀ ಬಸವರಾಜು ಹಾಗೂ ಶ್ರೀಮತಿ ನಾಗಪುಷ್ಪ ದಂಪತಿಗಳ ಸುಪುತ್ರನಾಗಿ ಜನಿಸಿದ ಡಾಕ್ಟರ್ ಅಜಯ್ ರವರು ಪ್ರಸ್ತುತ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲು ಮತ್ತು ಎಲುಬು ಶಸ್ತ್ರಚಿಕಿತ್ಸಾ ತಜ್ಞರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಕಳೆದ 8 ವರ್ಷಗಳಿಂದ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದು ಸಾವಿರಾರು ಬಡ ರೋಗಿಗಳಿಗೆ ಉತ್ತಮ ಸೇವೆಯನ್ನ ನೀಡಿದ್ದಾರೆ. ಅಪಘಾತದಲ್ಲಿ ದುರ್ಘಟನೆಗೆ ಕೈಕಾಲು ಮುರಿತಗೊಂಡ ಸಾವಿರಾರು ಬಡ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನ ನಡೆಸಿ ಪುನರ್ಜೀವನವನ್ನ ನೀಡಿದ್ದಾರೆ. ಲಕ್ಷಾಂತರ ರೂಪಾಯಿ ವ್ಯಯಿಸಿ ಮಾಡಬೇಕಾದ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ನಡೆಸಿ ಬಡವರಲ್ಲಿದ್ದ ಅಲ್ಪ ಸ್ವಲ್ಪ ಸಂಪತ್ತನ್ನ ಉಳಿಸಿ ಬಡವರ ಬಂಧು ಎನ್ನಿಸಿಕೊಂಡ ಜನಸ್ನೇಹಿ ವೈದ್ಯ ಅನ್ನುವ ಖ್ಯಾತಿಯನ್ನ ಪಡೆಕೊಂಡವರು. ಕೋವಿಡ್ ತುರ್ತು ಸಂದರ್ಭದಲ್ಲಿಯೂ ಕೂಡ ತನ್ನ ಜೀವನವನ್ನ ಪಣಕ್ಕಿರಿಸಿ ಹಗಲಿರು ಸಾವಿರಾರು ಬಡ ರೋಗಿಗಳ ಸೇವೆಯನ್ನ ಮಾಡಿ ಪ್ರಾಣವನ್ನ ಉಳಿಸಿ ಬಡ ರೋಗಿಗಳ ಪಾಲಿಗೆಗೆ ದೇವರೆನಿಸಿಕೊಂಡಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ನೀಡಿದ ನಿಸ್ವಾರ್ಥ ಸೇವೆಯನ್ನ ಗುರುತಿಸಿ ವೈದ್ಯ ದಿನಾಚರಣೆ ಎಂದು ಕರ್ನಾಟಕ ಸರ್ಕಾರದಿಂದ ನೀಡುವ ಪ್ರತಿಷ್ಠಿತ ಡಾಕ್ಟರ್ BC ರಾಯ್ ಪ್ರಶಸ್ತಿ 2023 ಮುಖ್ಯಮಂತ್ರಿಗಳಿಂದ ಪಡೆದುಕೊಂಡ ಖ್ಯಾತಿ ಡಾಕ್ಟರ್ ಅಜಯ್ ಎಂಬಿ ಇವರದು. ಪ್ರೇಕ್ಷಕ ಬಂಧುಗಳೇ, ಒಂದು ದೊಡ್ಡ ಚಪ್ಪಾಳೆ ಡಾಕ್ಟರ್ ಅಜಯ್ ಎಂಬಿ ಇವರಿಗೆ. ಮುಂದಿನ ಕ್ಷೇತ್ರದ ಸಾಧಕರು ಶ್ರೀಯುತ ಸುಂದರ್ ರೈ ಮಂದಾರ, ರಂಗಭೂಮಿ ಕ್ಷೇತ್ರದ ಸಾಧಕ. ಪುತ್ತೂರು ತಾಲೂಕು ಒಳಮೊಗ್ರು ಗ್ರಾಮದ ಶ್ರೀ ನಾರಾಯಣ ರೈ ಮತ್ತು ಶ್ರೀಮತಿ ಲಲಿತಾ ರೈ ದಂಪತಿಗಳ ಮಗನಾಗಿ ಜನಿಸಿದ ಸುಂದರ್ ರೈ ಮಂದಾರ ಅವರು ತನ್ನ PUC ಅಧ್ಯಯನ ಮಾಡುತ್ತಿರುವ ಸಮಯದಲ್ಲಿ ಕಾವೇರಿ ಎಂಬ ನಾಟಕದ ಮೂಲಕ ರಂಗಭೂಮಿಗೆ ಪಾದಾರ್ಪಣೆಯನ್ನ ಮಾಡಿ ಈವರೆಗೆ ಸುಮಾರು 7500 ನಾಟಕಗಳಲ್ಲಿ ಅಭಿನಯಿಸಿ ಅಭಿನಯ ಚಕ್ರವರ್ತಿ ಎಂಬ ಬಿರುದನ್ನ ಕಲಾಭಿಮಾನಿಗಳಿಂದ ಪಡೆದುಕೊಂಡಿರುವ ಖ್ಯಾತಿ ಇವರದು. ತುಳು ರಂಗಭೂಮಿಯ ಜೊತೆಗೆ 30 ಚಲನಚಿತ್ರ ಹಾಗೂ 3 ಕನ್ನಡ ಚಲನಚಿತ್ರ, ತುಳು ಹಾಸ್ಯ ಧಾರಾವಾಹಿ, 2 ಕನ್ನಡ ಧಾರಾವಾಹಿಗಳಲ್ಲೂ ಅಭಿನಯಿಸಿದ ಖ್ಯಾತಿ ಶ್ರೀಯುತ ಸುಂದರ್ ರೈ ಮಂದಾರ ಇವರದು. ಹಾಸ್ಯ ಕಲಾವಿದರಾಗಿ ನಟಿಸಿ ಅಪಾರ ಕಲಾಭಿಮಾನಿಗಳನ್ನ ಸಂಪಾದಿಸುತ್ತಾರೆ. ಜೊತೆಗೆ ರಂಗದ ರಾಜೆ ಅನ್ನುವ ಬಿರುದನ್ನ ಪಡೆದುಕೊಂಡಿರುವ ಅಪ್ಪಟ ತುಳುಗ ಅನ್ನುವ ಖ್ಯಾತಿಯೊಂದಿಗೆ ಇವರ ಶ್ರೇಷ್ಠ ಸಾಧನೆಗಾಗಿ ಅನೇಕ ಸಂಘ ಸಂಸ್ಥೆಗಳು ಇವರನ್ನ ಗುರುತಿಸಿ ಗೌರವಿಸಿದೆ. ಬಹುಶಃ ಹಾಸ್ಯ ಕ್ಷೇತ್ರದಲ್ಲೇ ದಿಗ್ಗಜರಾಗಿರುವ ಶ್ರೀಯುತ ಸುಂದರ್ ರೈ ಮಂದಾರ ಇವರಿಗೆ ಪ್ರೇಕ್ಷಕ ಬಂಧುಗಳೇ ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಿ ಅನ್ನುವ ಕೋರಿಕೆ. ಮುಂದಕ್ಕೆ ರೆವರೆಂಡ್ ವಿಜಯ ಹಾರ್ವಿನ್, ಕ್ಷೇತ್ರ ಶಿಕ್ಷಣ ಮತ್ತು ಸಮನ್ವಯ. ಶ್ರೀ ಎಡ್ವರ್ಡ್ ಕೋಟ್ಯಾನ್ ಹಾಗೂ ಶ್ರೀಮತಿ ಮೇರಿ ಸುಮಂಗಲ ಹಾಗೂ ಸುಪುತ್ರರಾದ ವಿಜಯ ಹಾರ್ವಿನ್ ಅವರ ಪ್ರಸ್ತುತ ನೆಹರು ನಗರದಲ್ಲಿರುವ ಸುದಾನ ವಸತಿ ಶಾಲೆಯ ಸಂಚಾಲಕರಾಗಿ ಸೇವೆಯನ್ನ ನೀಡುತ್ತಿದ್ದಾರೆ. ಇವರು ಕಾಡು ಕುರುಬ, ಜೇನು ಕುರುಬ, ಕುಡುಂಬಿ, ಕೊರಗ, ಬುಡಕಟ್ಟು ಜನಾಂಗದವರ ಪುನರ್ವಸತಿ ಹಾಗೂ ಶಿಕ್ಷಣಕ್ಕಾಗಿ ಹಲವಾರು ವರ್ಷ ದುಡಿದವರು. ಪಿರಿಯಾಪಟ್ಟಣ ಮೂಲಕ ಅಬಲಗತ್ತಿ ಗ್ರಾಮದಲ್ಲಿ ಬುಡಕಟ್ಟು ಜನಾಂಗದ ಮಕ್ಕಳಿಗಾಗಿ ಅಂಗನವಾಡಿ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯನ್ನ ಸ್ಥಾಪನೆ ಮಾಡಿ ಅವಕಾಶ ವಂಚಿತ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನೀಡಿದ ಹೆಗ್ಗಳಿಕೆ ಇವರದು. 1983ರಿಂದ ಸುದಾನ ದೇವಾಲಯದ ಸಭಾಪಾಲಕರಾಗಿ ಸೇವೆಯನ್ನ ಸಲ್ಲಿಸುತ್ತಾ ಸುದಾನ ಯೂತ್ ಕ್ಲಬ್, ಸುದಾನ ಸ್ಪೋರ್ಟ್ಸ್ ಕ್ಲಬ್, ಪುತ್ತೂರು ತಾಲೂಕು ಯುವಕರ ಒಕ್ಕೂಟ ಸ್ಥಾಪನೆಯನ್ನ ಮಾಡಿ ಸಾವಿರಾರು ಯುವಕರಿಗೆ ಕ್ರೀಡಾ ಚಟುವಟಿಕೆಗಳಿಗೆ ಹಾಗೂ ಸಮಾಜ ಸೇವೆಗಾಗಿ ಉತ್ತಮ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಬಡ ಹೆಣ್ಣು ಮಕ್ಕಳಿಗೆ ಸುದಾನ ಹೊಲಿಗೆ ತರಬೇತಿ ಕೇಂದ್ರವನ್ನ ಪ್ರಾರಂಭಿಸುವುದರ ಮೂಲಕ ನೂರಾರು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಕಾರಣೀಭೂತರಾಗಿದ್ದಾರೆ. ಗ್ರಾಮ ಮತ್ತು ತಾಲೂಕು ಪಂಚಾಯತ್ ಸದಸ್ಯರುಗಳಿಗೆ, ಮಹಿಳಾ ಸದಸ್ಯರಿಗೆ ತರಬೇತಿ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಅರಿವನ್ನ ಮೂಡಿಸುವ ಕಾರ್ಯಕ್ರಮ ಮತ್ತು ಸಂಯೋಜನೆಯನ್ನ ಮಾಡಿದ್ದಾರೆ. ಸಾಕ್ಷರತಾ ಆಂದೋಲನದ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಿ 9 ಸಂಯೋಜಕರನ್ನ ತಾಲೂಕಿಗೆ ಒದಗಿಸಿ ಸಾಕ್ಷರತಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಇವರು ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ದಂತ ಶಿಬಿರಗಳನ್ನ ಆಯೋಜಿಸಿ ನಿರಂತರವಾಗಿ ಪ್ರಸ್ತುತ ಭಾರತ್ ಸ್ಕೌಟ್ ಗೈಡ್ ಸ್ಥಳೀಯ ಸಂಸ್ಥೆ ಪುತ್ತೂರು ಇದರ ಅಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಪ್ರಕೃತಿ ಪ್ರಿಯರಾದ ಇವರು ಅಪ್ಪಿಕೋ ಚಳವಳಿ, ಪರಿಸರವನ್ನ
ಪರಿಸರವನ್ನ ಉಳಿಸಿ ಆಂದೋಲನ, ನಾಟಿ ವೈದ್ಯರ ಸಮ್ಮೇಳನ, ಆಯುರ್ವೇದ ಔಷಧಿಗಳ ಜನಜಾಗೃತಿಯಲ್ಲಿ ವಿಶೇಷವಾಗಿ ತನ್ನನ್ನ ತೊಡಗಿಸಿಕೊಂಡು ತನ್ನ ವಿದ್ಯಾಸಂಸ್ಥೆಯ ಪರಿಸರವನ್ನ ಸುಂದರ ಪ್ರಕೃತಿಯ ರಮಣೀಯ ತಾಣವನ್ನಾಗಿ ಮಾರ್ಪಡಿಸಿದ್ದಾರೆ. ಇದಕ್ಕಾಗಿ 2017ರಲ್ಲಿ ಪರಿಸರ ಮಿತ್ರ ರಾಜ್ಯ ಪ್ರಶಸ್ತಿಯನ್ನ ಮುಖ್ಯಮಂತ್ರಿಗಳಿಂದ ಪಡೆದುಕೊಂಡ ಹೆಗ್ಗಳಿಕೆ ಇವರದು. ಇಂತಹ ಪರಿಸರ ಪ್ರೇಮಿ ಶಿಕ್ಷಣ ಸಂಸ್ಥೆಯ ಸಂಚಾಲಕ ರೆವರೆಂಡ್ ವಿಜಯ್ ಹಾರ್ವಿನ್ ಇವರಿಗೆ ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸಲ್ಲಿಸುವ ಅಭಿನಂದನೆ. ಪ್ರೇಕ್ಷಕ ಬಂಧುಗಳ ಒಂದು ಚಪ್ಪಾಳೆ ಶ್ರೀಯುತ ವಿಜಯ್ ಹಾರ್ವಿನ್ ಇವರಿಗೆ. ಆದರಣೀಯ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ಎಂಬ ಹೆಸರಿಗೆ 50ರ ಸಂಭ್ರಮದ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾಗಿರುವ ಉಮೇಶ್ ನಾಯಕರವರ ವಿಶೇಷ ಮುತುವರ್ಜಿಯ ಮೇರೆಗೆ ಈ ವರ್ಷ 10 ಸಾಧಕರನ್ನ ಗುರುತಿಸಿ ಗೌರವಿಸುವ ಕಾರ್ಯಕ್ರಮ. ಇದರ ನೇತೃತ್ವವನ್ನ ವಹಿಸಿಕೊಂಡವರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ. 10 ಕ್ಷೇತ್ರದ ಸಾಧಕರ ಆಯ್ಕೆಯ ಸಂದರ್ಭದಲ್ಲಿ ಸಂಪೂರ್ಣ ಸಹಕಾರವನ್ನ ಕೊಟ್ಟು ಮಾನ್ಯ ಶ್ರೀ ಶಿವಶಂಕರ್ ಜೆ ತಹಶೀಲ್ದಾರರು ಪುತ್ತೂರು, ಶ್ರೀಯುತ ಲೋಕೇಶ್ ಎಸ್ಆರ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು, ಉಮೇಶ್ ನಾಯಕ್ ಅಧ್ಯಕ್ಷರು ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಶ್ರೀ ಬೆಟ್ಟ ಈಶ್ವರ ಭಟ್ ನ್ಯಾಯವಾದಿಗಳು ಪುತ್ತೂರು, ಶ್ರೀ ನರೇಂದ್ರ ರೈ ನೇರ್ಲ ಹಿರಿಯ ಸಾಹಿತಿಗಳ ಈ 5 ಜನ ಸಮಿತಿಯ ವತಿಯಿಂದ ಈ 10 ಸಾಧಕರನ್ನ ಆಯ್ಕೆ ಮಾಡುವಲ್ಲಿ ಸನ್ಮಾನ್ಯ ಶಾಸಕರ ವಿಶೇಷ ಪ್ರಯತ್ನ, ಸಹಾಯಕ ಆಯುಕ್ತರ ಮಾರ್ಗದರ್ಶನದ ಮೇರೆಗೆ ಅತ್ಯಂತ ಯಶಸ್ವಿಯಾಗಿ ಇವತ್ತು 10 ಸಾಧಕರನ್ನ ಗೌರವಿಸುವ ಕಾರ್ಯಕ್ರಮ ನಡೆಯುತ್ತಿದೆ. ಈ 5 ಸಮಿತಿಯ ಸದಸ್ಯರಿಗೂ ಕೂಡ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ನಿರ್ಮಲಾ ಸುರತ್ಕಲ್, ಕೃಷಿ ಕ್ಷೇತ್ರದ ಸಾಧಕಿ ಎಪಿ ಸದಾಶಿವ ಮರಿಕೆ, ವೈದ್ಯಕೀಯ ಕ್ಷೇತ್ರದ ಸಾಧಕರು ಡಾಕ್ಟರ್ ಸುಬ್ರಾಯ ಭಟ್, ಶಿಕ್ಷಣ ಕ್ಷೇತ್ರದ ಸಾಧಕರು ಶ್ರೀ ನಾರಾಯಣ ಕೆ, ಕ್ರೀಡಾ ಕ್ಷೇತ್ರದ ಸಾಧಕರು ದಯಾನಂದ ರೈ ಕೋರ್ಮಂಡ, ಸಾಹಿತ್ಯ ಸಂಘಟನಾ ಕ್ಷೇತ್ರದ ಸಾಧಕರು ಶ್ರೀ ನಾರಾಯಣ ಕುಂಬ್ರ, ಸಮಾಜ ಸೇವೆಯ ಸಾಧಕರು ಡಾಕ್ಟರ್ ಅಜಯ್ ಎಂಬಿ, ರಂಗಭೂಮಿ ಕ್ಷೇತ್ರದ ಸಾಧಕರು ಶ್ರೀ ಸುಂದರ್ ರೈ ಮಂದಾರ, ಶಿಕ್ಷಣ ಮತ್ತು ಸಮನ್ವಯ ಕ್ಷೇತ್ರದ ಸಾಧಕರು ರೆವರೆಂಡ್ ವಿಜಯ ಹಾರ್ವಿನ್. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದೊಡ್ಡ ಚಪ್ಪಾಳೆ, ಅದು ಅಭಿನಂದನೆಯ ಚಪ್ಪಾಳೆ ಈ 10 ಜನ ಸಾಧಕರಿಗೆ. 10 ಕ್ಷೇತ್ರದ 10 ಸಾಧಕರಿಗೆ ಕನ್ನಡದ ಪೀಠ ಫಲ ಪುಷ್ಪದೊಂದಿಗೆ ವಿನೂತನವಾಗಿ ಸಂಯೋಜಿಸಲ್ಪಟ್ಟಿರುವ ಕನ್ನಡದ ಬಾವುಟವಿರುವಂತ ಸ್ಮರಣಿಕೆ, ಈ ಪ್ರಶಸ್ತಿಗೆ ವಿಶೇಷ ಮೆರುಗನ್ನ ಕೊಟ್ಟವರು ಪುತ್ತೂರು ಉಮೇಶ್ ನಾಯಕ್. ಪ್ರತಿಯೊಂದು ಹಂತದಲ್ಲೂ ಕೂಡ ಅತ್ಯುತ್ತಮವಾಗಿ ಸಂಘಟಿಸುವುದಕ್ಕೆ ಸಹಕಾರವನ್ನ ಕೊಟ್ಟಿದ್ದಾರೆ. ಪ್ರೇಕ್ಷಕ ಬಂಧುಗಳೇ, ಒಂದು ದೊಡ್ಡ ಚಪ್ಪಾಳೆ, ಅದು ಈ 10 ಕ್ಷೇತ್ರದ ಸಾಧಕರಿಗೆ. ಪುತ್ತೂರದ ಎನ್ನನ್ನೆ ಜನಪ್ರಿಯ ಶಾಸಕರು ಅಶೋಕ್ ಕುಮಾರ್ ರೈಕಲ್ಡ ಅಂಚನೆ ಮಿತ್ತ ಚಾವಟ್ಟಿನ ಮಾತ ಹಿರಿಯಕಲ್ಡ ಎದುರು ಕುಲುದಿನ ನಿಕಲ್ಡ ಮಾಪು ನಟ್ಟೊಂದು ದಯಪಂಡ ಕನ್ನಡದ ಕಾರ್ಯಕ್ರಮ ಮಾಡಿ ಅನ್ನ ಕನ್ನಡೋಡು ಪಾತಿರೋಡು ಅಲ್ಲ ಇನಿತ ಕನ್ನಡ ಸ್ಪಷ್ಟ ಸ್ವಚ್ಛವಾದ ಬೋಡು ಎಂಕಲು ತುಳು ನಾಟಕ ತುಳು ಸಿನಿಮೋಡು ಆ್ಯಕ್ಟ್ ಮಲ್ಪಿನಕಲೆ ಅರ್ಧಂಬರ್ಧ ಕನ್ನಡ ಪಾತಿರ್ದು ಕನ್ನಡದ ಭಾಷೆಗೆ ಅವಮಾನ ಮಲ್ಪಲೆ ಬಲ್ಲಿ ಪನ್ಪಿನ ಉದ್ದೇಶೋಡು ಶಾಸಕರನ್ನ ಅನುಮತಿ ಇದ್ದೆ ತಂದು ತುಳುಟು ಪಾತಿರುವೆ ಒಂಜಿ 1000 ಮಿತ್ತು ಸನ್ಮಾನ ತರೆನ್ ತಗ್ಗದಿನೇ ಯಾನ ಆಂಡ ಇನಿತ ಈ ಸನ್ಮಾನ ಬಹುಶಂದು ಎನ್ನ ಜೀವನ ಶ್ರೇಷ್ಠವಾದ ತಿಕ್ಕಿನ ಸನ್ಮಾನ ಅಂದು ಪಂಡದು ಎನ್ಯೊನ್ವೆ ದಯಂದು ಪಂಡ ಎಂಕ್ಲೆ ಗೊತ್ತುಂಡು ಇಂಚಿನ ಸರ್ಕಾರಿ ಮಟ್ಟದ ಇಂಚಿತಿನ ಮಲ್ಲ ಮಲ್ಲ ಕಾರ್ಯಕ್ರಮಡು ನಡಪಿನ ಸನ್ಮಾನಗೂ ಒಂದು ಜಾತಿ ಇನ್ಫ್ಲುಯೆನ್ಸ್ ಬೋಡು ಬೊಕ ಎಂಕಲ್ನ ಬಯೋಡಾಟ ಮಾತ ಎಂಕಲ್ ಬರೆದು ಕೊರಡು ಎಂಕಲ್ ಇಂಚೆ ಇಂಚೆ ಮಲ್ತದ ಎಂಕಲ್ ಇತ್ತು ಸಾಧನೆ ಮಲ್ತದ ಎಂಕಲಿಗೆ ಪ್ರಶಸ್ತಿನ ಕೊರಲೆ
ಕೆಲವು ಕಡೆಟ್ ದುಡ್ಡು ಕೊರತು ಸನ್ಮಾನ ದೆತ್ತೊನ್ನ ವ್ಯವಸ್ಥೆ ಎಲ್ಲ ಉಂಡೊಂದು ಪಂಪಿನ ಸತ್ಯ ಹೆಂಗೆ ಗೊತ್ತುಂಡು ಎನ್ನ 28 ವರ್ಷದ ರಂಗಭೂಮಿದ ಅನುಭವ 4 ದಿನಕ್ಕೂ ದುಂಬು ರಾತ್ರಿ 10 ಗಂಟೆದ ಪೊಡ್ತರು 10:25 ಪೊಡ್ತರು ಏನಲ್ಲ ನಾಟಕ ಮುಗಿದು ಇಲ್ಲಡೆ ಬತ್ತದ ಮುಟ್ಟದೆ ಹತ್ತು ಕೊಡ್ತಾನಾಗ ಈಕಲ ಶಾಸಕೇನ ಅಶೋಕ್ ಕುಮಾರ್ ರೈಕಲ್ನ ಫೋನ್ ಬತ್ತನೆ ಎಂಕರ ಅಂಬೇರು 10 ಗಂಟೆಗೆ ದಾಯಪೈತೆ ಫೋನ್ ಮಲ್ತೊಂದುಲ್ಲೇರು ಅಲ್ಲೆಲ್ಲ ಬ್ಯಾಂಗ್ಳೂರ್ದ ಕಂಬಳದ ಕಾರ್ಯಕ್ರಮಗಳು ದಾದನ ಕಾರ್ಯಕ್ರಮ ಆವಡೊಂದು ಪನ್ನೀರ್ ನಾದಿ ಎನ್ನೆ ಆರ್ ಪಂಡೇರ್ ಸುಂದರಣ್ಣ ಅಶೋಕ್ ಕುಮಾರ್ ರೈ ಯಾನ್ ಪಂಡೆ 16 ವರ್ಷಗೂ ತುಂಬು ಇರ್ನ ಪುದರ್ ಎನ್ನ ಮೊಬೈಲ್ ಫೀಡ್ ಆದು ನಿಂಗೆ ಗೊತ್ತು ನನ್ನ ಈರೆ ಪಾತೇರ್ನ ಅಂಡ ಇರ್ ದಾಯ ಇತ್ತೆಂಕ ಫೋನ್ ಮಲ್ತಾರ ನಂದ ಜಯಜಿ ಐಕಾರ್ ಪಂಡೇರು ಮೂಲೊಂಜಿ ಕೈತಲ್ದೊಂಜಿ ಊರಡೊಂಜಿ ಯಕ್ಷಗಾನ ಕಲಾವಿದರು ಉಳ್ಳೇರು ಮಾಸ್ಟರ್ ದಾರೆಗೊಂಜಿ ಏರೊಂದು ಪುದರ್ ಪಣಪುಜಿಯಾನ ಅರೆಗೊಂಜಿ ಸನ್ಮಾನ ಮಲ್ತನ ಎಂಚ ನಮ್ಮ ತಾಲೂಕು ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿನ ಕೊರಂಡ ಎಂಚ ಅಂದ್ ಹೆಂಗ್ರಪ್ಪ ಗೊತ್ತಾನ ಯಾನ ಕಲಾವಿದರನ್ನ ಒಟ್ಟಿಗೆ ಯಾನ ಆಟೋಡು ಮಸ್ತ್ ವೇಷ ಮಲ್ತೆ ಅವ್ರು ಮಸ್ತ್ ಕಲಾವಿದರ ಸೃಷ್ಟಿ ಮಲ್ತದ ಉಳ್ಳೇರು ಅರೆಗೂ ಯೋಗ್ಯವಾದಿ ಪ್ರಶಸ್ತಿನ ಕೊರೋಲಿ ಎನ್ನ ಇನ್ಫ್ಲುಯೆನ್ಸ್ ಮನ್ಪಿನತ್ ಅರೆಗ ಅರ್ಹತೆ ಉಂಡು ಪಂಡೆ ಒಂತೆ ಪೊಡ್ತಾನಾಗ ಪಂಡೇರು ಸುಂದರಣ್ಣ ಈ ಪ್ರಶಸ್ತಿನ ಈರೆಗೆ ಕೊರಂಡ ದಾನೆ ಅಂದಕೇಂಡೆ ಯಾನೈಕ್ ಪಂಡೆ ನಿಜನ ಎನ್ನ ಯಾನ್ 28 ವರ್ಷ ರಂಗಭೂಮಿ ಹಿಡಿತಿಲ್ಲ ಯಾನ್ ಎನ್ನ ಬಯೋಡಾಟಾ ದಾದಂದ ಯಾನ ಇನ್ನು ಬರೆದಿ ಒಂದು ಜಿ ಎನ್ನ ಸಾಧನೆ ದಾದಂದಲ್ಲ ಯಾನ ಇನ್ನು ನೆಂಪುಳೈಜಿ ಇಂಚ ಮನಸ್ಸಿಗೆ ಬಣ್ಣಗ ತೋಜಿದು ಪೋಪುಣತೆ 28 ವರ್ಷ ರಂಗಭೂಮಿ ಬೆಂತೆಂದು ಈತೆ ಗೊತ್ತುಂದತ್ತಂದೆ ಅವರಿ ಕಲಾವಿದೆ ಆದ ಯಾನ 15 ಸರ್ತಿ ವಿದೇಶ ಪ್ರಯಾಣ ಮಲ್ತೆ 7,000 ನಾಟಕಗಳು ಅಭಿನಯ ಮಲ್ತೆ 10-30 ಸಿನಿಮೋಡು ಅಭಿನಯ ಮಲ್ತೆ ಎಂದು ಒಯ್ಕಲ ದಾಖಲೈಜಿ ಎನ್ನ ಹೃದಯದ ಉಳ್ಳೈಡು ಮಾತ್ರ ಈ ಸಾಧನೆ ಎಲ್ಲ ದಾಖಲೆ ಉಪ್ಪನು ಏನನ್ನು ಅರ್ಥ ಮಲ್ತೊಂದು ಎನ್ನಂಚಿನ ಸುಂದರ ರೈ ಮಂದಾರನ ಉಳ್ಳೈತಿನ ಕಲಾವಿದನ ಗುರುತಿಸ ಒಂದು ಬಹುಶಃ 17 ವರ್ಷದ್ದು ಅಶೋಕನ್ನೇ ನಾನು ಬಾರಿ ಸೂಕ್ಷ್ಮವಾದ ಗುರುತಿಸ ಒಂದುಳ್ಳೇರು ಬಹುಶಃ ಈ ಮಿತ್ತ ಚಾವಡಿಗೂ ಕನ್ನಡ ರಾಜ್ಯೋತ್ಸವ ಪಂಪಿನ ಈ ಕಾರ್ಯಕ್ರಮದ ಒಟ್ಟಿಗೂ ಎನ್ನಂಚನೆ 9 ಜನ ಬೇತೆ ಬೇತೆ ಕ್ಷೇತ್ರಗಳು ಸಾಧನೆ ಮಲ್ತಿನಕಲಿಗೆ ಮೂಲ ಸನ್ಮಾನ ಮಲ್ತಿರೋದು ಪಂಡ ಒಂದು ಆ ಯೋಗ್ಯತೆ ಇತ್ತಿನಕಲಿಗೆ ತಿಕ್ಕಿನ ಸನ್ಮಾನ ಅಂದೇ ಅನೇನುವೆ ಬಹುಶಃ ಸುಂದರ ರೈ ಮಂದಾರ ಬಾಕಿದ 9 ಜನತೆ ಬಗ್ಗೆ ಪಾತೇರು ಜೀರ್ದ ಪಂಡ ಅಕ್ಕುಲ್ಲಂಚನೆ ಅಕ್ಕುಲ ಒವ್ವೇ ಇನ್ಫ್ಲುಯೆನ್ಸ್ ಇಜ್ಜಂದೆ ಒವ್ವೇ ಅರ್ಜಿ ಸಲ್ಲಿಸವಂದೆ ತಿಕ್ಕಿನಂಚಿನ ಸನ್ಮಾನ ಅತ್ಯಂತ ಪ್ರೀತಿಪೂರ್ವಕವಾದ ಗೌರವಪೂರ್ವಕವಾದ ಈ 10 ಜನ ಎಂಕ್ಲ ಸ್ವೀಕಾರ ಮಲ್ತದ ಈ ಕಾರ್ಯಕ್ರಮ ಆಯೋಜನೆ ಮಲ್ತನ ಉಮೇಶ್ ನಾಯಕರು ಅರೆನ್ ತಂಡಗು ಒಕ್ಕ ಎಂಕಲ ಅನ್ನೆ ಅಶೋಕ್ ಕುಮಾರ್ ರೈಕ್ಲೆಗೆ ಶಾಸಕರಿಗೆ ಉಡಲ್ ದಿಂಜಿನ ಸೊಲ್ಮೇನು ಸದ್ದಾಯಿತ ಮಲ್ತೋನೆ ಕಲಾವಿದರನ್ನ ಮಿತ್ತು ಸನ್ಮಾನ ದೆತ್ತನ ಮಾತೇರ್ನಲ್ಲ ಮಿತ್ತು ನೀಕಲ ಅಭಿಮಾನದ ಆಶೀರ್ವಾದ ಉಪ್ಪಡು ಅವಕಾಶ ಕೊರ್ನ ಮಾತೇರಿಗೆಲ್ಲ ನಮಸ್ಕಾರ. ನಮ್ಮ ಪ್ರೌಢಶಾಲೆ ತೆಂಕಿಲ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ಎನ್ಸಿಸಿ ಮತ್ತು ಎಸ್ಪಿಸಿ ಘಟಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಎನ್ಸಿಸಿ ಘಟಕ ಸಂತ ಫಿಲೋಮಿನ ಪ್ರೌಢಶಾಲೆ ದರ್ಬೆ ಪುತ್ತೂರು ಸ್ಕೌಟ್ ಮತ್ತು ಗೈಡ್ಸ್ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಸದಬಿಟ್ಟು ಉಪಸ್ಥಿತರಿದ್ರೆ ತಕ್ಷಣ ವೇದಿಕೆಗೆ ಬರಬೇಕು, ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಭಾರತ ಸೇವಾದಳ ಡಾಕ್ಟರ್ ಶಿವರಾಮ ಕಾರಂತ ಪ್ರೌಢಶಾಲೆ ಪುತ್ತೂರು ನಗರ ಸದಬಿಟ್ಟು ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು ಅಥವಾ ಶಿಕ್ಷಕರು ವೇದಿಕೆಗೆ ಬಂದು ಸನ್ಮಾನ್ಯ ಶಾಸಕರಿಂದ ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆಯನ್ನ ಪ್ರಸ್ತುತಪಡಿಸೋಣ. ನಮ್ಮ ಸುಂದರ ಮೆರವಣಿಗೆ ಬಹುಶಃ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಚೇರುಗಳು ಭರ್ತಿ ಆಗುವುದೇ ಕಷ್ಟ, ಆದ್ರೆ ಈ ವರ್ಷ ಓವರ್ಫ್ಲೋ ಆಗುವಷ್ಟು ಜನಸಂಖ್ಯೆಯಲ್ಲಿ ನಮ್ಮ ಜೊತೆ ವಿದ್ಯಾರ್ಥಿಗಳು ಮತ್ತು ವಿವಿಧ ಜನಪ್ರತಿನಿಧಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ದೊಡ್ಡ ಮಟ್ಟದ ಸಹಕಾರವನ್ನ ಕೊಟ್ಟಿದ್ರಿ. ಮೆರವಣಿಗೆಯಲ್ಲಿ ಈ ಮಕ್ಕಳು ನಮಗೆ ವಿಶೇಷವಾದ ಸಹಕಾರವನ್ನ ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ಅವರನ್ನ ಗೌರವಿಸುವಂತ ಕಾರ್ಯಕ್ರಮ ನಡೀತಾ ಇದೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಕರ್ನಾಟಕ ಅನ್ನುವ ಹೆಸರಿಗೆ ಇವತ್ತು 50ರ ಹರೆಯ. ಆ ಕಾರಣಕ್ಕೋಸ್ಕರ ಸುವರ್ಣ ಸಂಭ್ರಮ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಚನ್ನವೀರ ಕಣವಿಯ ಆಶಯದ ಪದ್ಯದಂತೆ ಪುತ್ತೂರು ಉಮೇಶ್ ನಾಯಕ್ ಅವರ ಕನಸಿತ್ತು ಮತ್ತು ಶಾಸಕರ ಮಾರ್ಗದರ್ಶನ ಇತ್ತು, ಸಹಾಯಕ ಆಯುಕ್ತರ ಸಹಕಾರ ಇತ್ತು. 50 ಸಂಘ ಸಂಸ್ಥೆಗಳನ್ನ ಒಟ್ಟು ಸೇರಿಸಿ ದರ್ಬೆಯಿಂದ ಕಿಲ್ಲೆ ಮೈದಾನದವರೆಗೂ ಕೂಡ ಮೆರವಣಿಗೆಯಲ್ಲಿ ಬರಬೇಕು ಅಂತ ಶಾಸಕರು ಚಾಲನೆಯನ್ನ ಕೊಟ್ಟು ಕಾರಲ್ಲಿ ಬರ್ತಾರೆ ಅನ್ಕೊಂಡ್ರೆ, ಶಾಸಕರು, ಸಹಾಯಕ ಆಯುಕ್ತರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ತಹಶೀಲ್ದಾರರು, ಉಮೇಶ್ ನಾಯಕರು ಒಟ್ಟು ಸೇರಿ ರಸ್ತೆಯ ಮೂಲಕ ಮೆರವಣಿಗೆಯಲ್ಲಿ ನಡ್ಕೊಂಡೇ ಬಂದದ್ದು ಮತ್ತೊಂದು ಇತಿಹಾಸದ ಪುಟಕ್ಕೆ ಸೇರಿದ ಸಂಗತಿ. ಆದ್ರೆ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಲಿಕ್ಕೆ ಪುತ್ತೂರು ಉಮೇಶ್ ನಾಯಕ್ ಅವರ ಸಂಘಟನೆಯನ್ನ ನಾವು ಮೆಚ್ಚಬೇಕಾದದ್ದು. ಆ ನಿಟ್ಟಿನಲ್ಲಿ ಒಂದು ಚಪ್ಪಾಳೆ ಪುತ್ತೂರು ಉಮೇಶ್ ನಾಯಕ್ ಅವರಿಗೆ, 50 ಸಂಘ ಸಂಸ್ಥೆಯವರಿಗೂ ಕೂಡ ಅಭಿನಂದನೆಯನ್ನ ಸಮರ್ಪಿಸ
ಸಮರ್ಪಿಸುವ ಕಾರ್ಯಕ್ರಮ. ಶ್ರೀ ಜಯರಾಜ್ ಭಂಡಾರಿ ಅಧ್ಯಕ್ಷರು, ರೋಟರಿ ಕ್ಲಬ್ ಪುತ್ತೂರು ಇವರಿಗೆ ಸನ್ಮಾನ್ಯ ಶಾಸಕರು ಅಭಿನಂದನಾ ಪತ್ರವನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಜಯರಾಜ್ ರೋಟರಿ ಕ್ಲಬ್ ಪುತ್ತೂರು ಎಲ್ಐ. ಶ್ರೀ ಸುಹಾಸ್ ಮರಿಕೆ ಅಧ್ಯಕ್ಷರು, JCI ಪುತ್ತೂರು. ಶ್ರೀ ಸದಾಶಿವ ರೈ ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಪುತ್ತೂರು. ಶ್ರೀ ರವೀಂದ್ರ ಪೈ ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಪುತ್ತೂರು ದಾಮುತ್ತು. ಶ್ರೀ ವಾಮನ್ ಪೈ ಅಧ್ಯಕ್ಷರು, ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಪುತ್ತೂರು. ಶ್ರೀ ಮನೋಹರ್ ಕೆವಿ ಅಧ್ಯಕ್ಷರು, ವಕೀಲರ ಸಂಘ ಪುತ್ತೂರು. ಡಾಕ್ಟರ್ ಹರ್ಷಕುಮಾರ್ ರೈ ಅಧ್ಯಕ್ಷರು, ಜನ್ಮ ಫೌಂಡೇಶನ್ ಪುತ್ತೂರು. ಕುಮಾರಿ ಅಪೂರ್ವ ಕಾರಂತ್ ಅಧ್ಯಕ್ಷರು, ಜನ್ಮ ಫೌಂಡೇಶನ್. ಅಪೂರ್ವ ಕಾರಂತ್ ನಿರ್ವಾಹಕರು, ಚಿಗುರೆಲೆ ಸಾಹಿತ್ಯ ಬಳಗ ಪುತ್ತೂರು. ಶ್ರೀಮತಿ ಅಶ್ವಿನಿ ಕೃಷ್ಣ ಮುಳಿಯ, ಇನ್ನರ್ ವೀಲ್ ಕ್ಲಬ್ ಪುತ್ತೂರು. ಶ್ರೀ ಸಂತೋಷ್ ಶೆಟ್ಟಿ ಅಧ್ಯಕ್ಷರು, ರೆಡ್ ಕ್ರಾಸ್ ಪುತ್ತೂರು. ಡಾಕ್ಟರ್ ನರಸಿಂಹ ಶರ್ಮಾ ಖಾನಾವು, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪುತ್ತೂರು. ಶ್ರೀ ಪ್ರಮೋದ್ ಕುಮಾರ್, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್. ಶ್ರೀ ಸೂರ್ಯನಾಥ ಆಳ್ವ, ವಿದ್ಯುತ್ ಗುತ್ತಿಗೆದಾರರ ಸಂಘ. ಶ್ರೀ ಸಿದ್ದಿಕ್ ನಿರಾಜ ಅಧ್ಯಕ್ಷರು, ಕರ್ನಾಟಕ ಪತ್ರಕರ್ತರ ಸಂಘ ಪುತ್ರ ಮಾಲಕರ ಸಂಘ. ಶ್ರೀ ಅರುಣ್ ಕುಮಾರ್, ಕರ್ನಾಟಕ ರಿಕ್ಷಾ ಚಾಲಕ ಮಾಲಕರ ಸಂಘ. ಶ್ರೀ ದಿನೇಶ್ ನಾಯಕ್, ದರ್ಬೆ ಗೂಡ್ಸ್ ವಾಹನ ಚಾಲಕ ಮಾಲಕರ ಸಂಘ. ಶ್ರೀ ಜಯರಾಮ್ ಕುಲಾಲ್ ಅಧ್ಯಕ್ಷರು, ಕಟ್ಟಡ ಕಾರ್ಮಿಕರ ಸಂಘ ಪುತ್ತೂರು. ಶ್ರೀ ಕೃಷ್ಣನಾರಾಯಣ್ ಮುಳಿಯಾ ಫೌಂಡೇಶನ್ ಪುತ್ತೂರು. ಶ್ರೀ ಸತ್ಯ ಗಣೇಶ್ ಅಧ್ಯಕ್ಷರು, ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್. ರೆವರೆಂಡ್ ವಿಜಯ್ ಹಾರ್ವಿನ್ ಅಧ್ಯಕ್ಷರು, ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಪುತ್ತೂರು. ಪುತ್ತೂರು ಉಮೇಶ್ ನಾಯಕ್ ಅಧ್ಯಕ್ಷರು, ಭಾರತ ಸೇವಾದಳ ಪುತ್ತೂರು ಘಟಕ. ಕರ್ನಾಟಕ ಸಾಹಿತ್ಯ ಪರಿಷತ್ ಪುತ್ತೂರು. ಹರಿಪ್ರಸಾದ್ ರೈ ಅಧ್ಯಕ್ಷರು, ನೆಲ್ಲಿಕಟ್ಟೆ ಮಿತ್ರ ಮಂಡಲ ಪುತ್ತೂರು. ಶ್ರೀ ಸುದೇಶ್ ರೈ ಅಧ್ಯಕ್ಷರು, ರೈ ಎಸ್ಟೇಟ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು. ಶ್ರೀ ಪದ್ಮನಾಭ ಶೆಟ್ಟಿ ಜಿಲ್ಲಾಧ್ಯಕ್ಷರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ. ಶ್ರೀ ಸಹಜ್ ರೈ, ವಿಜಯ ಸಾಮ್ರಾಟ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು. ಶ್ರೀ ಕುಸುಮರಾಜ್, ದಕ್ಷಿಣ ಕನ್ನಡ ಜಿಲ್ಲಾ ತೆಂಗು ರೈತ ಉತ್ಪಾದಕರ ಸಹಕಾರಿ ಸಂಘ ಪುತ್ತೂರು. ಶ್ರೀ ಚಿತ್ತರಂಜನ್ ಬೋಳಾರು ಅಧ್ಯಕ್ಷರು, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ. ವಿಘ್ನೇಶ್ ವಿಶ್ವಕರ್ಮ, ಭಾವನಾ ಕಲಾ ಆರ್ಟ್ಸ್ ಮುಳುವಾರು ಪುತ್ತೂರು. ಶ್ರೀ ಅರುಣ್ ಪ್ರಕಾಶ್ ಮುಖ್ಯಸ್ಥರು, NSS ವಿಭಾಗ, ವಿವೇಕಾನಂದ ಪದವಿ ಕಾಲೇಜ್. ಶ್ರೀ ಮಣಿಕಂಠ ಚೆಂಡೆ ಬಳಗ, ರೆಂಜಾ ಪುತ್ತೂರು. ಶ್ರೀ ಪ್ರಶಾಂತ್ ಶೇರ ಅಧ್ಯಕ್ಷರು, ವಿವೇಕ ಯುವಕ ಮಂಡಲ ಕೊಡಿಪಾಡಿ. ಶ್ರೀಮತಿ ಆಶಾ ಬೆಳ್ಳಾರೆ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಶ್ರೀ ಸತೀಶ್ ರೈ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಭಗಿನಿ ಶಾಂತಿ, ಬೆತ್ತನಿ ಪ್ರೌಢಶಾಲೆ ಪಾಂಗ್ಲಾಯ್ ದರ್ಬೆ ಪುತ್ತೂರು. ಶ್ರೀಮತಿ ಜಯಲಕ್ಷ್ಮಿ, ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು ಪುತ್ತೂರು. ಶ್ರೀ ವಸಂತ ಮೂಲ್ಯ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕೊಂಬೆಟ್ಟು ಪುತ್ತೂರು. ಶ್ರೀಮತಿ ಜಲಜಾಕ್ಷಿ, ಸರ್ಕಾರಿ ಪ್ರೌಢಶಾಲೆ ಪುತ್ತೂರು ನಗರ. ಫಾದರ್ ಮ್ಯಾಕ್ಸಿಮ್ ಡಿಸೋಜಾ, ಸಂತ ಫಿಲೋಮಿನಾ ಪ್ರೌಢಶಾಲೆ ದರ್ಬೆ ಪುತ್ತೂರು. ಸೈಂಟ್ ಪೀಟರ್ಸ್ ಪ್ರೌಢಶಾಲೆ ಪುತ್ತೂರು. ಪುತ್ತೂರು ಉಮೇಶ್ ನಾಯಕ್ ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್. ಸೈಂಟ್ ಮೇರೀಸ್ ಉಪ್ಪಿನಂಗಡಿ. ಅದೇ ರೀತಿ ಭುವನೇಶ್ವರಿ ದೇವಿಯ ವೇಷದೊಂದಿಗೆ ಮೆರವಣಿಗೆಯಲ್ಲಿ ಬಂದವರು ಕುಮಾರಿ ಲಾವಣ್ಯ. ಎಲ್ಲ ಅದೇ ರೀತಿ ಕನ್ನಡದ ಸುಂದರ 5 ಹಾಡುಗಳನ್ನ ಪ್ರಸ್ತುತಪಡಿಸಿದ ಡಾಕ್ಟರ್ ಸುಚಿತ್ರಾ ಹೊಳ್ಳ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಮುಪ್ಪಿನಂಗಡಿ. ಶ್ರೀಮತಿ ಶುಭಾರಾವ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕಾಣಿಯೂರು. ಪವಿತ್ರ ರೂಪೇಶ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಸಮಣೂರು. ಶ್ರೀಯುತ ರಮೇಶ್ ಶಿರ್ಲಾಲು, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನೆಟ್ಟಣಿಗೆ ಬುಡ್ನೂರು. ಶ್ರೀಯುತ ಹರಿಪ್ರಸಾದ್, ಶಿಕ್ಷಣ ಸಂಯೋಜಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು. ದಕ್ಷಿಣ ಕನ್ನಡ ಜಿಲ್ಲಾ ತೆಂಗು ಬೆಳೆಗಾರರ ಉತ್ಪಾದಕರ ಸಂಘ ಯಾರಾದರೂ ಇದ್ದರೆ ದಯವಿಟ್ಟು ಬನ್ನಿ. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ರಾಮಕೃಷ್ಣ ಪ್ರೌಢಶಾಲೆ, ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಧ್ಯಕ್ಷರು, ರೋಟರಿ ಕ್ಲಬ್ ಪುತ್ತೂರು ಈಸ್ಟ್.
ಅಧ್ಯಕ್ಷರು ರೋಟರಿ ಕ್ಲಬ್ ಪುತ್ತೂರು ಆ್ಯಂಬುಲೆನ್ಸನ್ನು ಒದಗಿಸಿದವರು ರೆಡ್ ಕ್ರಾಸ್ ಸಮಾಜ ಸೇವಕರಾದ ಆಸ್ಕರ್ ಆನಂದ್ಜಿ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅಧ್ಯಕ್ಷರು JCI ಪುತ್ತೂರು, JCI ಸಂಸ್ಥೆಯ ಪದಾಧಿಕಾರಿಗಳಿದ್ದರೆ ದಯವಿಟ್ಟು ಬನ್ನಿ. ಸೈಂಟ್ ವಿಕ್ಟರ್ಸ್ ಪ್ರೌಢಶಾಲೆ, ಕನ್ನಡ ಭುವನೇಶ್ವರಿಯ ಅಲಂಕೃತ ವಿದ್ಯಾರ್ಥಿನಿ ಸಾಂದೀಪನಿ ಶಾಲೆಯ ಸಹಕರಿಸಿದ ಸಂಘ ಸಂಸ್ಥೆಗಳ ಹೆಸರು ಬಿಟ್ಟೋಗಿದ್ದಲ್ಲಿ ದಯವಿಟ್ಟು ತಿಳಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಸ್, ಕನ್ನಡ ಹಾಡಿನ ಚೇರಿ ಪುತ್ತೂರು ಶ್ರೀಯುತ ರಮೇಶ್ ಶಿರ್ಲಾಲು ನೆಟ್ಟನಿಗೆ ಮುಡ್ನೂರು ಶಾಲೆಯ ಶಿಕ್ಷಕರು. ಸೊ ದಯವಿಟ್ಟು ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆಯಿಂದ ಪ್ರೇಕ್ಷಕ ಬಂಧುಗಳೇ, ಇನ್ನು 5 ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ. ಆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಮೊದಲ ತಂಡ ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಅನ್ನುವ ಆಶಯದೊಂದಿಗೆ ಸಭಾ ಕಾರ್ಯಕ್ರಮದ ಅಂತಿಮ ಘಟ್ಟದತ್ತ ನಾವುಗಳು ತೆರಳುತ್ತಿದ್ದೇವೆ. ಇದೀಗ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಇವತ್ತು ದರ್ಬೆಯಿಂದ 68ನೇ ಕರ್ನಾಟಕ ರಾಜ್ಯೋತ್ಸವ ಕರ್ನಾಟಕದ ಹೆಸರು ಬಂದು ಇವತ್ತಿಗೆ 50 ವರ್ಷ. ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷದ ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ಮೈಸೂರು ರಾಜ್ಯವು ಈಗಿನ ಕರ್ನಾಟಕ 1956 ನವೆಂಬರ್ 1ರಂದು ನಿರ್ಮಾಣವಾದುದರ ಸಂಕೇತ ಈ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಕನ್ನಡದ ಹಿರಿಯ ವ್ಯಕ್ತಿಯಾಗಿರುವಂಥ ಆಲೂರು ವೆಂಕಟರಾಯರವರು ಕರ್ನಾಟಕದ ಏಕೀಕರಣ ಚಳವಳಿಯನ್ನು 1905ರಲ್ಲಿ ಪ್ರಾರಂಭಿಸಿದರು. 1950ರಲ್ಲಿ ಭಾರತವು ಗಣರಾಜ್ಯವಾದ ನಂತರ ಭಾರತದ ವಿವಿಧ ಪ್ರಾಂತ್ಯಗಳ ಭಾಷೆಗಳ ಆಧಾರದ ಮೇಲೆ ರಾಜ್ಯವಾಗಿ ರೂಪುಗೊಂಡವು. ಈ ಹಿಂದೆ ರಾಜರ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತದ ಹಲವು ಸಂಸ್ಥಾನಗಳನ್ನು ಒಳಗೊಂಡ ರಾಜ್ಯಗಳು ರೂಪುಗೊಂಡಿದ್ದವು. ಕರ್ನಾಟಕದ ಕನ್ನಡ ಮಾತನಾಡುವ ಪ್ರಾಂತ್ಯಗಳು ಸೇರಿ ಮೈಸೂರು ರಾಜ್ಯವು ಉದಯವಾಯಿತು. ನಾವು ಕನ್ನಡ ಮಾತಾಡುವ ಪ್ರದೇಶಗಳ ಭೌಗೋಳಿಕ ಏಕೀಕರಣವನ್ನು ಮಾತ್ರವಲ್ಲದೆ ನಮ್ಮ ರಾಜ್ಯದ ವ್ಯಾಖ್ಯಾನಿಸುವ ಶ್ರೀಮಂತ ಸಂಸ್ಕೃತಿ, ಪರಂಪರೆ ಮತ್ತು ಭಾಷಾ ವೈವಿಧ್ಯವನ್ನು ಆಚರಿಸುತ್ತಿದ್ದೇವೆ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿ 50 ವರ್ಷಗಳು ಸಂದಿದೆ. ರಾಜ್ಯೋತ್ಸವ ಕರ್ನಾಟಕದಲ್ಲಿರುವ ಬಹುತೇಕ ಹಿಂದೂ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ರು ಭೇದ ಭಾವವಿಲ್ಲದೆ ಎಲ್ಲ ಧರ್ಮದವರು ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಶತಮಾನಗಳ ಹಿಂದಕ್ಕೆ ಬಾಚಿರುವ ಬೇರುಗಳನ್ನು ಹೊಂದಿರುವ ಕನ್ನಡ ಭಾಷೆ ಕೇವಲ ಸಂವಹನ ಸಾಧನವಲ್ಲ, ಇದು ನಮ್ಮ ಇತಿಹಾಸ ಮತ್ತು ಮೌಲ್ಯ ಮತ್ತು ಗುರುತಿನ ಭಂಡಾರವಾಗಿದೆ. ಐತಿಹಾಸಿಕ ಮಹತ್ವ ಮತ್ತು ಸಾಂಸ್ಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವ ಕರ್ನಾಟಕ ಸಾಂಪ್ರದಾಯ ಮತ್ತು ಆಧುನಿಕ ಸಮನ್ವಯವಾಗಿ ನೆಲೆಸಿರುವ ನಾಡು. ಕನ್ನಡ ರಾಜ್ಯೋತ್ಸವವು ಕನ್ನಡ ಭಾಷೆ ಮತ್ತು ಕನ್ನಡ ಸಂಸ್ಕೃತಿಯ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಅವಿರತವಾಗಿ ಶ್ರಮಿಸಿದ ನಮ್ಮ ಪೂರ್ವಜರ ಕೊಡುಗೆಗಳನ್ನು ಪ್ರತಿಬಿಂಬಿಸುವ ಮತ್ತು ಪ್ರಶಂಸಿಸುವ ದಿವಸವಾಗಿದೆ. ಈ ಶುಭ ದಿನದಂದು ನಮ್ಮ ಕನ್ನಡ ಪರಂಪರೆಯ ಬಗ್ಗೆ ಹೆಮ್ಮೆ ಪಡೋಣ. ನಮ್ಮ ರಾಜ್ಯವನ್ನು ಅನನ್ಯವಾಗಿಸುವ ವೈವಿಧ್ಯಮಯ ಗೌರವಿಸೋಣ ಮತ್ತು ಮುಂದಿನ ಕರ್ನಾಟಕವನ್ನು ನಿರ್ಮಿಸಲು ಒಟ್ಟಾಗಿ ಕೆಲಸ ಮಾಡೋಣ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲಾದರೂ ಇರು, ಹೇಗಾದರೂ ಇರು ಎಂದೊಂದು ಕನ್ನಡವಾಗಿ ಇರು. ಈ ಶುಭ ವಾಕ್ಯಗಳೊಂದಿಗೆ ಇವತ್ತಿನ ಈ ರಾಜ್ಯೋತ್ಸವಕ್ಕೆ ನಿಮಗೆಲ್ಲರಿಗೂ ಶುಭ ಕೋರುತ್ತೇವೆ. ಅದರ ಜೊತೆಯಲ್ಲಿ ಇವತ್ತು ಒಳ್ಳೆಯ ರೀತಿಯ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಅದರಲ್ಲೂ ನಮ್ಮ ಉಮೇಶ್ ಅವರು ಮತ್ತು ನಮ್ಮ ಈ ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರ್ ಇರ್ಬೋದು ಮತ್ತು ಅವರ ಸಂಘಟನೆ ಒಳ್ಳೆಯ ರೀತಿಯಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂಥ ಒಂದು ಕೆಲಸವನ್ನು ಮಾಡಿದೆ. ಒಂದು ವಿಭಿನ್ನ ರೀತಿಯಲ್ಲಿ ನಮ್ಮ ಪುತ್ತೂರಿನಲ್ಲಿ ಮೆರವಣಿಗೆಯ ಮುಖಾಂತರ ಬರುವ ಮುಖಾಂತರ ಇದಕ್ಕೆ ಪ್ರಾಧಾನ್ಯತೆ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಈ ತಂಡ ಮಾಡಿದೆ. ಇವತ್ತು 10 ಜನರು ಸಾಧಕರಿಗೆ ಬೇರೆ ಬೇರೆ ವಲಯದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಅವರಿಗೆ ಆ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸಗಳು ನಮ್ಮ ಈ ಸಮಿತಿ ಮತ್ತು ನಮ್ಮ ತಾಲೂಕಿನ ಕಚೇರಿ ನಮ್ಮ ತಾಲೂಕಿನ
ಕಂದಾಯ ಇಲಾಖೆಯವರು ಇದನ್ನು ಮಾಡುವಂಥದ್ದು, ಜೊತೆಯಲ್ಲಿ ನಮ್ಮ ಶಿಕ್ಷಣ ಇಲಾಖೆಯವರು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಸರ್ಕಾರ ಕೂಡ ಕನ್ನಡದ ಬಗ್ಗೆ ಅತೀವ ಏನೇನು ಅದಕ್ಕೆ ಪೂರಕವಾಗಿರುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇವತ್ತು ದಸರಾ ಉತ್ಸವ ಇರ್ಬೋದು, ಬೇರೆ ಬೇರೆ ಉತ್ಸವಗಳನ್ನು ಕೂಡ ಸರ್ಕಾರ ಕೂಡ ಆದ್ಯತೆ ಕೊಟ್ಟು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಕನ್ನಡ ಅಂದರೆ ನಮ್ಮ ನುಡಿ, ನಮ್ಮ ನಾಡು, ನಮ್ಮ ಭಾಷೆ ಎಲ್ಲ ಅದಕ್ಕೆ ಆದ್ಯತೆ ಕೊಡುವಂಥ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಆಗಬೇಕು. ಮುಂದಿನ ಪೀಳಿಗೆಗಳಿಗೆ ಕನ್ನಡದ ಭಾಷೆ ಬೇರೆ ಭಾಷೆಯ ಜೊತೆ ಕನ್ನಡದ ಭಾಷೆಯ ಅರಿವನ್ನು ಕೂಡ ಮೂಡಿಸುವಂಥ ಕೆಲಸ, ಅದರಲ್ಲಿ ಪ್ರೀತಿಯನ್ನು ಹುಟ್ಟಿಸುವಂಥ ಕೆಲಸ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮಗಳು ಪೂರಕವಾಗಿರಲಿ ಅನ್ನೋ ಶುಭ ಹಾರೈಕೆಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಕನ್ನಡ ಭುವನೇಶ್ವರಿಗೆ ವಂದಿಸುತ್ತಾ 68ನೆಯ ಕನ್ನಡ ರಾಜ್ಯೋತ್ಸವದ ಸುವರ್ಣ ಕರ್ನಾಟಕ ಸುವರ್ಣ ಸಂಭ್ರಮದ ಶುಭಾಶಯವನ್ನು ತಿಳಿಸುತ್ತಾ ಧನ್ಯವಾದ ಸಮರ್ಪಣೆಗಾಗಿ ತಮ್ಮ ಮುಂದೆ ಪುತ್ತೂರಿನ ಇತಿಹಾಸದಲ್ಲೇ ಪ್ರಪ್ರಥಮ ಎಂಬಂತೆ ಪುತ್ತೂರಿನ ನೆಚ್ಚಿನ ಶಾಸಕರಾಗಿರುವಂತಹ ಸದಾ ಅಭಿವೃದ್ಧಿಯ ಜಪವನ್ನೇ ಜಪಿಸುವ ಪುತ್ತೂರಿನ ಜನತೆಯ ಬೇಡಿಕೆಯನ್ನು ಸದನದಲ್ಲಿ ಪ್ರಸ್ತಾಪಿಸುವ ಸದಾ ರಾಜಧರ್ಮದಲ್ಲೇ ತನ್ನ ಆಡಳಿತವನ್ನು ಮಾಡ್ತಾ ಇರುವ ಮತ್ತು ಶಾಸಕರ ಶಕ್ತಿ ಮತ್ತು ವ್ಯಾಪ್ತಿ ಏನಂತ ಹೇಳಿ ರಾಜ್ಯಕ್ಕೆ ತೋರ್ಪಡಿಸಿರುವಂತಹ ಮತ್ತು ಇನ್ನು ತಾನು ಇದೇ ತಿಂಗಳಲ್ಲಿ ಕಂಬಳ ಪುತ್ತೂರಿನ ತುಳುನಾಡಿನ ಜಾನಪದ ಕ್ರೀಡೆ ಇದನ್ನು ವಿಶ್ವಕ್ಕೆ ಪರಿಚಯಿಸುವಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡ್ತಾ ಇರುವಂಥ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸಾರ್ವಜನಿಕ ಸ್ನೇಹಿ ಸಹಾಯಕ ಆಯುಕ್ತರೆಂದೇ ಬಹಳ ಮೆಚ್ಚುಗೆಯನ್ನು ಪಡೆದಿರುವವರು 15 ವರ್ಷ ಭಾರತೀಯ ನೌಕಾಪಡೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ KS ಅಧಿಕಾರಿಯಾಗಿರುವಂಥ ಶ್ರೀಯುತ ಗಿರೀಶ್ ನಂದನ್ ಅವರಿಗೆ ಗೌರವಪೂರ್ವಕ ಧನ್ಯವಾದಗಳು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಮಾನ್ಯ ತಹಶೀಲ್ದಾರ್ ಆಗಿರುವಂತಹ ಶ್ರೀಯುತ ಶಿವಶಂಕರ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ನಗರಸಭೆಯಲ್ಲಿ ಅತ್ಯಂತ ದಕ್ಷ ಪ್ರಾಮಾಣಿಕವಾಗಿ ಸಾರ್ವಜನಿಕರಿಗೆ ಸದಾ ಸೇವೆಯನ್ನು ನೀಡ್ತಾ ಯಾವುದೇ ಕುಂದುಕೊರತೆ ಬಾರದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಜನರ ಮೆಚ್ಚುಗೆಯನ್ನು ಪಡೆದಿರುವಂತಹ ನಗರಸಭೆಯ ಪೌರಾಯುಕ್ತರಾಗಿರುವಂತಹ ಶ್ರೀಯುತ ಮಧು ಮನೋಹರ್ ಅವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ರೀತಿಯ ಕ್ರಾಂತಿಯನ್ನು ಮಾಡುವ ಹಾಗೂ ಎಲ್ಲ ಶಿಕ್ಷಕರ ಮೆಚ್ಚಿನ ಹಾಗೂ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಮತ್ತು ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳನ್ನು ಒದಗಿಸಿ ಸಂಯೋಜನೆ ಮಾಡಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀಯುತ ಲೋಕೇಶ್ ಸರ್ ಅವರಿಗೆ ಗೌರವಪೂರ್ವಕವಾಗಿ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಉಪಹಾರವನ್ನು ಒದಗಿಸಿರುವಂತಹ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೂ ಗೌರವಪೂರ್ವಕ ಧನ್ಯವಾದಗಳು. ಪಾನೀಯ ವ್ಯವಸ್ಥೆ ಮಾಡಿರುವಂತಹ ಬಿಂದು ಮಿನರಲ್ಸ್, ಚಾಕ್ಲೇಟ್ ವ್ಯವಸ್ಥೆಯನ್ನು ಮಾಡಿರುವಂತಹ ಕ್ಯಾಂಪ್ಕೋ ಚಾಕ್ಲೇಟ್, ಸಿಹಿ ತಿಂಡಿಯನ್ನು ನೀಡಿರುವಂತಹ ಪಾಪ್ಯುಲರ್ ಸ್ವೀಟ್ಸ್ ಇವರಿಗೂ ಗೌರವಪೂರ್ವಕವಾಗಿ ಧನ್ಯವಾದಗಳು. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251200551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ